ಕರಪ್ಟ್ ಮನಿ ಅದು. ನಾಚಿಕೆ ಆಗಲ್ಲ ಇವರಿಗೆ. ಸರ್ಕಾರ ಬೆಳೆಸ್ತೀವಿ ಅಂತ ಆಪರೇಷನ್ ಮಾಡ್ತೀವಿ ಅಂತಂದ್ರೆ 25 ಕೋಟಿ ಕೊಡ್ತಾರಂತೆ, ಸರ್ಕಾರ ಕೊಡ್ತಾರಂತೆ. ಬಟ್ ಡಿಸ್ಪಂಚ್ ಇಸ್ ಸರ್ಟನ್. ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಗವರ್ಮೆಂಟ್ ಕಂಟಿನ್ಯೂ. ಸರ್, ಇವಾಗ ಈಶ್ವರಪ್ಪನವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಅವಕಾಶವಾದಿ, ಅವರು ಅವಕಾಶ ಸಿಕ್ಕರೆ ಬಿಜೆಪಿಗೂ ಬರ್ತಾರೆ ಅಂತ. ಶೋಭಾ ಅವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ ಸರ್. ಈಶ್ವರಪ್ಪನಿಗೆ ಬಿಗಡಿಲ್ಲ, ಬ್ರೈನ್ಲೆಸ್ ಮ್ಯಾನ್ ಅವರು. ರಿಸಾರ್ಟ್ಗೆ ಹೋಲೇ ಬರೋದು ಅವರು ಪಾಪ. ಅಲ್ಲಪ್ಪ, ನೀವು ಬಿಜೆಪಿ ಅವರು ಅಂದ್ಬಿಟ್ಟು ಎಲ್ಲಿ ಯಾವ ರಿಸಾರ್ಟ್ಗೆ ಹೋಗಿಲ್ಲ ಅವರು. ಕಾಂಗ್ರೆಸ್ನವ್ರು ಯಾವ ರಿಸಾರ್ಟ್ಗೂ ಹೋಗಿಲ್ಲ. ಇವ್ರು ಮಾತ್ರ ಹೋಗ್ಬೋದು ಯಾವ್ದಾದ್ರು ರಿಸಾರ್ಟ್ಗೆ. ಶಾಸಕರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯಾವ ಶಾಸಕರು ಕರ್ಕೊ ಹೋದ್ರಪ್ಪ? ಅದಕ್ಕೆಲ್ಲ ದುಡ್ಡು ಕೊಡೋರು ಯಾರು? ಒಂದ್ ವೇಳೆ ಕರ್ಕೊ ಹೋದ್ರು. ಅದಕ್ಕೆ ದುಡ್ಡು ಕೊಡೋರು ಯಾರು? ಶ್ರೀರಾಮುಲು ಸರ್. ಶ್ರೀರಾಮುಲು ಯಾವ ಪಾರ್ಟಿ ಅವರು? ಬಿಜೆಪಿ ಅವರು. ಅವ್ರು ನಾಚಿಕೆ ಆಗಲ್ವಾ ಅವ್ರಿಗೆ? ಗೊತ್ತಿಲ್ಲ ಸರ್. ಆಪರೇಷನ್ ಕಮಲ ಬಗ್ಗೆ ಆಪರೇಷನ್ ಕಮಲ ಸರ್ ಇವತ್ತು ಸುದ್ದಿ ಆಗ್ತಿಲ್ಲ. ಬಿಜೆಪಿ ಸರ್ ಅಧಿವೇಶನದ ಮುಂಚೆ ಸರ್ಕಾರ ಬೀಳಿಸೋಕೆ ಬಿಜೆಪಿಯವರು ರಣತಂತ್ರ ರೂಪಿಸ್ತಾ ಇದ್ದಾರಂತೆ. ಬಿಜೆಪಿಯವರು ಅವರಿಗೆ ಫಸ್ಟ್ ಆಫ್ ಆಲ್ ದೇ ಮಸ್ಟ್ ಅಂಡರ್ಸ್ಟ್ಯಾಂಡ್ ದೇ ಡೋಂಟ್ ಹ್ಯಾವ್ ಮೆಜಾರಿಟಿ. ಕಳೆದ ಎಲೆಕ್ಷನ್ ಅವರಿಗೆ ಬಹುಮತ ಕೊಟ್ಟಿಲ್ಲ ಜನ. ಆದರೂ ವಾಮ್ ಮಾರ್ಗದಿಂದ ಅಧಿಕಾರ ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಫ್ರಮ್ ಡೇ ಒನ್ ಈಗಾಗಲೇ ಒಂದ್ಸರಿ ಫೇಲ್ ಆಗಿದ್ದಾರೆ. ಬೇರೆ ಯಾರೇ ಆಗಿದ್ರು ಕೂಡ ಮುಖ್ಯಮಂತ್ರಿ ಆಯ್ತಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೋದು. 104 MLAs knowing fully well he could not able to prove the majority. ಈಗ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ ದುಡ್ಡು ಹಾಕಿ. ಜನರು ಅವರು ಸರಿಯಾದ ಪಾಠ ಕಲಿಸ್ತಾರೆ. 25 ಕೋಟಿ ಕೊಡ್ತೀವಿ ಎಲ್ಲಿಂದ ಬರ್ತದೆ ದುಡ್ಡು? ಹೂಸ್ ಮನಿ ಇಟ್ ಈಸ್? ಹಾಕಿ ಬೇರೆ ಯಾರಿಗೂ ಕಳ್ಸಿ ಯಾರಿಗೂ ಹೋಗ್ರಿ ನೀವಲ್ಲ ರೀ.